ಒಳ್ಳೇದು ಒಳ್ಳೇದು. ಒಂದೇ ದಿವಸ, ಅದೇ ದಿವಸ ಇವತ್ತು ಒಂದೇ ಒಂದೇ ಈ ಒಂದು ದಿವಸದಲ್ಲಿ ನಮ್ಮ ಇಲ್ಲಿಯ ಮಹಾರಾಜರು ಕುದುರೆಗಳು ಈ ಮಠದಲ್ಲಿ ಗುರುವಾಗಿ ಚಂಡಾಮರ್ಕರೆಂಬ ಹೆಸರಿನಿಂದ ಮೆರೆಯುತ್ತಾ ಇದ್ದೇನೆ. ಸರಿ ದುರ್ಗತಿ ನೋಡಿ ಎಲ್ಲ ಮಠದಲ್ಲಿ ಮಕ್ಕಳ ಒಂದು ಗುರುವನ್ನು ಕಾಯಿ. ಈ ಮಠದ ಕ್ರಮ ಹಾಗಲ್ಲ, ಒಂದು ಮಕ್ಕಳನ್ನು ಕಾಯಿ. ಹೌದೌದು ಹೌದಾ. ತುಂಬಾ ಮಂದಿ ಇದ್ದಾವೆ. ಬರ್ಲಿ 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 ಬರ್ಲಿ. ಯಾರು ಮುದುಕಿ ನಿನ್ನ ಅತ್ಯ? ಎಂತದ್ದು ಗುರುವಿನ ನಾಡುವ ತನಕ ಕೊನೆಗೆ ಬಂತು ಮುದುಕಿ. ಇಷ್ಟು ಸಣ್ಣ ಪ್ರಾಯದಲ್ಲೇ ನೀವು ಹೀಗೆ ಮಾತಾಡಿದ್ರೆ ಇನ್ನು ಮೇಲೆ ಮೇಲೆ ಬರುವಾಗ ಅಂದ್ರೆ ಪ್ರಾಯ ಬರುವಾಗ ಹೇಗಾದಿತ್ತು ಮಗ? ಗುಲಾಮ ಇಲ್ವೋ? ಗುರುವಿನ ಗುಲಾಮ ಆಗುವ ತನಕ ದೊರೆಯದನ್ನ ಮುಕ್ಕುತ್ತಿ. ಇನ್ಯಾರಿದ್ದಾರೆ? ಹಾಗೆ ಹಾಗೆ ಅಂತ ಕಾದಿಲ್ಲ ಗೋವಿಂದ. ಹಾಗೆ ಒಬ್ಬರೇ ನಿನಗೆ ಗುರು ಬ್ರಹ್ಮ ಗುರು ವಿಷ್ಣು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ಮಹಿಷಾಸುರಾಯ ನಮಃ. ಈಗ ನಾನು ಅದನ್ನು ಮಾಡಿದ್ರೆ ಅವ ಎಂತದ್ದು ಮಾಡುದು? ಯಾರು? ನಾನು ಮಹಿಷಾಸುರ ಮಾಡಿದ್ರೆ ಅವ ನಗರಿಯವ ಎಂತದ್ದು ಮಾಡುದು? ಭಾಷೆ ಕೆಟ್ಟವ. ಅಂತೂ ಈ ವರ್ಷ ಪುರುಷೋತ್ತಲ್ಲಿ ಇದ್ರಲ್ಲ ಅವರು, ಕರ್ಕೊಂಡು ಬರ್ಬೋದಿತ್ತು. ಏನು ಮಾಡ್ದವ? ಬೇರೆ ಹೋದ್ರಲ್ಲ. ಅದೆಲ್ಲ ನೀವೇ ಹೇಳಿಕೊಟ್ಟ ಶ್ಲೋಕ ಅಲ್ವೇ ಗುರುದೇವ? ಅದೇ ಗುರು ಬ್ರಹ್ಮ ಗುರು ವಿಷ್ಣು ಸಾಕ್ಷಾತ್ ಗುರು ವಿಷ್ಣು. ಅಯ್ಯೋ, ಗುರು ಬ್ರಹ್ಮ ಗುರು ವಿಷ್ಣು ಸಾಕ್ಷಾತ್ ಪರಬ್ರಹ್ಮ ಟಿಶುಂ ಗುರುವೇ ನಮಃ. ಟಿಶುಂ ಅಂತ ಹಾಗಲ್ವಾ? ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ನಮಃ. ಅಯ್ಯೋ, ಎಂತ ಶ್ಲೋಕ ಹೇಳಿದ್ರು? ಗುರು ನೀವೇ ಅಲ್ವಾ? ನಾವು ಇವತ್ತಲ್ಲ. ಗುರು ನಾನೇ, ಆದ್ರೆ ಆಡುವ ಶ್ಲೋಕ ಉಂಟು ಮಾಡ, ಹೇಳುವ ಶ್ಲೋಕ ಉಂಟಲ್ಲ, ಅದು ಸರಿಯಾಗಿರ್ತದೆ. ಹೌದು, ಎಂದು ಅಕ್ಷರ ತಪ್ಪಿದ್ರು ಅದರ ಅರ್ಥ ಬೇರೆ ಆಗ್ತದೆ. ಇವತ್ತಿಗೆ ಇಷ್ಟು ಮಾತಾಡುವುದೇ ದೊಡ್ಡ ವಿಷಯ. ನಾವು ಬಂದಿದ್ದೀರಲ್ಲ, ಎಲ್ಲವರಲ್ಲಿ ನಿನ್ನೆ ಹೇಳಿದ್ದೇನೆ ಮನೆ ಲೆಕ್ಕ ಮಾಡಬೇಕು ಅಂತ ಮಾಡಿಕೊಂಡು ಬಂದಿದ್ದೀರಾ? ಗುರುಗಳೇ, ಏನು? ಕೆಳಗಿನ ಮನೆ ಒಂದು, ಮೇಲಿನ ಮನೆ ಒಂದು, ಆಚೆ ಮನೆ ಒಂದು, ಈಚೆ ಮನೆ ಒಂದು. ಇನ್ನೊಂದು ಊರಿನಲ್ಲಿ ಮನೆ ಎಷ್ಟು ಅಂತ ಲೆಕ್ಕ ಮಾಡ್ಲಿಕ್ಕೆ ಹೇಳಿದ್ದ. ಮತ್ತೆ ನಾನು ಕೊಟ್ಟಂತಹ ಲೆಕ್ಕವನ್ನು ಮನೆಯಲ್ಲಿ ಮಾಡಿಕೊಂಡು. ಗುರುಗಳೇ, ಕಿವಿ ಹಿಡಿಬೇಡಿ. ನಾನು ಇಲ್ಲಿಯ ಮೊದಲಿನ ಸದಸ್ಯ, ನನಗೆ ಗೊತ್ತಿಲ್ಲ. ಅದೇ ಮೊದಲನೇವನಾಗಿ ಇನ್ನೂ ಆಶ್ರಮ ಬಿಟ್ಟು ಹೋಗ್ಲಿಲ್ಲ. ಇಲ್ಲ ಇಲ್ಲ, ಹೋಗುದಿಲ್ಲ. ಯಾಕೆ? ಅಲ್ಲಿಂದ ಬರ್ತದಲ್ಲ ಭಂಡಾರದ ದುಡ್ಡು ನಿಮಗೆ. ತಿನ್ಲಿಕ್ಕೆ ಬೇಕಾದಷ್ಟು ಉಂಟಲ್ಲ. ಅಯ್ಯೋ, ಅವ ಸರಿ ಮನೆ ಲೆಕ್ಕ ಮಾಡ್ಲಿಲ್ಲ. ನಿಜವಾದ ಮನೆ ಲೆಕ್ಕ ಆದದ್ದೀಗ 2, ಇನ್ನು 98 ಮನೆಗಳು ಬಾಕಿ ಉಂಟು. ಬರುವ ವರ್ಷದೊಳಗೆ ಆಗುವಂತಹ ಲಕ್ಷಣ ಎಲ್ಲ ಉಂಟು. ಈಗ 2 ಮನೆ ಆದದ್ದೀಗ. ದೇವರ ದಯೆ ಮನೆಯೂ ಆಗ್ತದೆ, ಮನೆ ಮಾಡುವವರಿಗೆ ಬೇಕಾದಂತ ಸಹಾಯವೂ ದೊರೆಯುತ್ತದೆ. ಆ ಬಗ್ಗೆ ಯೋಚಿಸುವುದಲ್ಲ. ಅವರ ವಿಷಯ ಹಾಗಿರ್ಲಿ. ನಿನ್ನಲ್ಲಿ ಕೆಲವು ವಿಷಯ ಕೇಳಲಿಕ್ಕೆ. ಯಾವುದು ಗುರುಗಳೇ? ಒಂದು ಲೆಕ್ಕ ಕೇಳಬೇಕು ಅಂತಿದ್ದೇವೆ. ಲೆಕ್ಕ? ಹೌದು, ಲೆಕ್ಕದಲ್ಲೆಲ್ಲ ನಾವು ಪಕ್ಕ ಇದ್ದೇವೆ. ಯಾವ್ದು ಬೇಕಾದ್ರೂ ಕೇಳಿ. ಒಂದು ಸೇರಿಸಿದ್ರೆ ಎಷ್ಟು? ಒಂದು ಸೇರಿಸಿದ್ರೆ 4 ಗುರುಗಳೇ. ಒಳ್ಳೆ ಲೆಕ್ಕ. ನಿನಗೆ ಕಲಿಸುವುದಕ್ಕಿಂತ ನಾವು ಗಣಿತ ಶಾಸ್ತ್ರದಲ್ಲಿ ಬಹಳ ಬಿಗು ಇದ್ದೇವೆ. ಒಂದು ಸೇರಿದ್ರೆ 4. ಒಂದು ಸೇರಿದ್ರೆ 4. ಆಯ್ತು, ಹಾಗೆ ಹೇಳಿದ್ರೆ ಸಾಲದು. ಹೇಗೆ ಅಂತ ಸಮರ್ಪಕವಾದಂತ ಒಂದು ಉತ್ತರ ಕೊಡ್ಬೇಕು. ಉತ್ತರ ಏನು? ಒಂದು ಸೇರಿದ್ರೆ 4. ಹೇಗೆ? ನಿಮಗೆ ವಿವರಣೆ ಬೇಕಾ? ಈಗ ನೋಡಿ, ಒಂದಕ್ಕೆ 1 ಸೇರಿಸಿದ್ರೆ 4 ಆಗುವುದು ಹೇಗೆ? ಈಗ ಮೊದಲು ನನ್ನ ಅಪ್ಪ ಒಬ್ರು ಇದ್ರು, ಮತ್ತೆ ನನ್ನ ಅಮ್ಮ ನನ್ನ ಮದುವೆ ಆದ್ರು. ಅವರಿಬ್ರು ಒಂದಾದ್ರ ಒಂದು ಸೇರಿಸಿ ಈಗ ನಾವು 4 ಜನ ಮಕ್ಕಳು. ಹಾಗಾದ್ರೆ ಒಂದು ಸೇರಿಸಿದ್ರೆ 4 ಅಲ್ವೇ? ಒಂದು ಸೇರಿದ ಲೆಕ್ಕದಲ್ಲಿ ಒಂದು ಸೇರಿದ್ರೆ 2. ಮತ್ತೆ ಅದನ್ನು ಕೇಳಿದಲ್ಲ, ಒಂದು ಸೇರಿದ್ರೆ 4 ಆಗ್ಬೋದು, 14 ಆಗ್ಬೋದು. ಅವರಿಗೆ ಪುಸ್ತಕಿದ್ರೆ ಗೊತ್ತಾಯ್ತಲ್ಲ, ಅದಕ್ಕೆ ಮಸಾಕಿ ಇರಲಿ. ಅದಲ್ವೇ? ಒಂದು ಬಾವಿಯಲ್ಲಿ, ಒಂದು ಕೆರೆಯಲ್ಲಿ 10 ಮೀನುಗಳಿದ್ದಾವೆ. ಸರಿ, ಅದರಲ್ಲಿ ಒಂದು ಮೀನು ಸತ್ತೋಯ್ತು. ಮತ್ತೆಷ್ಟು ಉಳಿಯಿತು? ನಂಗೆ ಗೊತ್ತುಂಟು. ಎಷ್ಟು? ಒಂದು ಬಾವಿಯಲ್ಲಿ 10 ಮೀನು ಉಂಟು, ಅದರಲ್ಲಿ ಒಂದು ಮೀನು ಸತ್ತೋಯ್ತು. 9 ಮೀನು ಉಂಟು. ಅದೇಗೆ? ಹೌದು. ಹೇಗೆ?
ಈಗ ಬಾವಿಯಲ್ಲಿ 10 ಮೀನು ಉಂಟು, ಒಂದು ಮೀನು ಸತ್ತೋಯ್ತು, 9 ಮೀನು ಉಂಟು ಬಾವಿಯಲ್ಲಿ. ಮತ್ತೊಂದು ಅದ್ರ ಸತ್ತ ಮೀನನ್ನು ನೀನು ಅಪ್ಪ ಕೊಂಡೋದು. ಓ ಆಸೆಗೆ ಅದಲ್ಲೇ ಓ ಆ ಮೀನು ಅಲ್ಲೇ ಉಂಟಾ? ಅಲ್ಲಿ ಹೇಳಿ ಗುರುಗಳೇ, ನೀವು ನನಗೆ ಈ ರೀತಿಯ ಪ್ರಶ್ನೆ ಕೇಳುವುದೇ ಹೌದು ಅಂತಾದ್ರೆ ನಾನೊಂದು ನಿಮ್ಗೆ ಸಾಮಾನ್ಯ ಜ್ಞಾನದ ಪ್ರಶ್ನೆ ಕೇಳ್ತೇನೆ. ಸಾಮಾನ್ಯ? ಹೌದು. ಅದು ನೀನು? ಹೌದು. ನನ್ನಲ್ಲಿ? ಹೌದು. ಅಲ್ಲ, ನೀವು ಕಲೀಲಿಕ್ಕೆ ತುಂಬಾ ಕಲ್ತಿದ್ದೀರಿ ಗುರುಗಳೇ, ಆದ್ರೆ ಸಾಮಾನ್ಯ ಜ್ಞಾನ ಅನ್ನೋದು ಸ್ವಲ್ಪವೂ ಇಲ್ಲ ನಿಮಗೆ. ಹೌದೌದು. ಹೌದು. ನೀನು ನಿನ್ನಿಂದಲೇ ಕಲಿಬೇಕಷ್ಟೇ. ನೋಡು ಅಂತ ಯೋಗ ಇದ್ರೆ ಬರ್ಲಿ ನೋಡು. ನೋಡಿ ಗುರುಗಳೇ, ಈಗ ನಾನು ನಿಮ್ಮ ಹತ್ರ ಒಂದು 3 ದೀಪಗಳನ್ನು ಕೊಡ್ತೇನೆ. ಒಂದು ಮಣ್ಣಿನ ಹಣತೆ, ಮತ್ತೊಂದು ಬೆಳ್ಳಿಯ ದೀಪ, ಮತ್ತೊಂದು ಕಂಚಿನ ದೀಪ. ಈ 3 ದೀಪದಲ್ಲಿ ಎಣ್ಣೆ ಬತ್ತಿ ಎಲ್ಲ ಹಾಕಿ ಒಂದು ಬೆಂಕಿ ಕಡ್ಡಿ ನಿಮ್ಮ ಕೈಯಲ್ಲಿ ಕೊಡ್ತೇನೆ. ಈ 3 ದೀಪದಲ್ಲಿ ಯಾವುದು ಮೊದಲು ನೀವು ಹೊತ್ತಿಸ್ತೀರಿ ನೋಡೋ. ಬುದ್ಧಿವಂತರಾದ್ರೆ ಉತ್ತರ ಕೊಡಿ ನೋಡ. ಬುದ್ಧಿವಂತರು ಅಂತಲ್ಲ, ಯಾರ ಹತ್ರ ಕೇಳಿದ್ರು ಈಗ ಅವರು ಹೇಳುದು ಅಷ್ಟನ್ನೇ. ಯಾವುದು? ಎಲ್ಲದಕ್ಕಿಂತ ಪವಿತ್ರವಾದ್ದು ಮಣ್ಣು. ಹೌದು. ಹೊತ್ತಿಕೆಯಿಂದ ಮಾಡಿದಂತಹ ದೀಪ ಉಂಟಲ್ಲ, ಅದನ್ನೇ ಉಳಿಸ್ತೇನೆ. ಎಲ್ಲಿ ತಲೆ ಇಲ್ಲದ ಗುರುಗಳೇ, ಬರುವಾಗ ಚೂರು ಓದ್ಕೊಂಡು ಬರ್ಲಿಕ್ಕೆ ಆಗುದಿಲ್ವಾ? ಯಜಮಾನ್ರೆ ಹೆಚ್ಚಿನ ಅವಸ್ಥೆ ಮಾಡ್ರೆ ಗುರುವ ಎಂತ ಗುರುಗಳೇ. ಅದಲ್ಲ, ಮೊದಲು ಹೊತ್ತಿಸಬೇಕಾದ್ದು ಮಣ್ಣಿನ ಹಣತೆ ಅಲ್ಲ, ಮತ್ತೆ ಬೆಂಕಿ ಕಡ್ಡಿ ಹೊತ್ತಿಸ್ಲಿಕ್ಕೆ ನನ್ನ ಅಪ್ಪಯೇ ಬರ್ತಾ ಅಲ್ಲಿಗೆ. ಮೊದಲು ಹೊತ್ತಿಸಬೇಕಾದ್ದು ಬೆಂಕಿ ಕಡ್ಡಿ, ಮತ್ತೆ ದೀಪ ಹೊತ್ತಿಸುತ್ತೇವೆ. ನೀನು ನನ್ನ ಗುರು ಅಲ್ಲ, ನೀನು ನನ್ನ ಅಪ್ಪ. ನಿನ್ನೆ ಮಾತ್ರ ತಾಯಿ ಸಾವು ತರ ಗುರುವರಿಗೆ ಎಷ್ಟು ಪ್ರಾಯ ಅಂತ ತೋರಿಸಲೇ ಚೆನ್ನೈ ಸುಧಾರಿಪಳಿ ಹೆಚ್ಚಿನ ಗಡ್ಡ ಮೀಸೆಚ್ಚಿನ ಗುರು ಅಂಬೇರೆ ಹೆಚ್ಚು ಕರ್ಮದ ಗುರು. ಈ ಮೀಸದೆ ಇದನ್ನು ಸುಗೈನಾಲೋಚನೆ ಮೀಸೆ ಗಟ್ಟಗಂಡ ವ್ಯಾಸ ಐತಿ, ಮೀಸೆ ಗಟ್ಟು ಹೊಡೆದ ಮಾಡಿ ಅನಿಸ್ತಾ ಬಿದ್ದಾರು. ಗಡ್ಡ ಮೀಸೆ ಇತ್ತು ಲೆಕ್ಕಾಚಾರ ಮೊದಲು ಇತ್ತು, ಲೆಕ್ಕಾಚಾರ ಮೊದಲು ಆಯ್ತು. ನನ್ನ ನಾಲ್ ಮೇಲೆ ಗೊತ್ತದ ಅವರದ್ದು ಗಡ್ಡ ಮೀಸೆ ನುಂಗೇರ ಬಣ್ಣಾಲ್ ಬಂದ ತುಚ್ಚೊಂದು ಬರ್ತದೆ ಎಲ್ಲ ಗಲಾಟೆ ಮಾಡ್ತೀವಿ. ಇರ್ಲಿ ಗುರುಗಳೇ, ನನಗೆ ರಜೆ ಬೇಕು. ಅದೇ ಯಾಕೆ? ನಾಳೆಗೆ ಅಜ್ಜಿಯ ದಿವಸ. ಅಜ್ಜಿಯ ದಿವಸ ರಜೆ? ನಾಳೆ. ಹೌದು. ನೀನು? ರಜೆ. ನೀನು ಅವನು ರಜೆ, ಅವರಿಬ್ಬರು ರಜೆ. ನೀನೇನು ಮಾಡ್ತೀಯಪ್ಪ? ನಾಳೆ ನಾನು ಬರುವುದಿಲ್ಲ. ಅದು ಯಾಕೆ? ಹೌದು, ಇವತ್ತೊಂದು ಬೆಳಿಗ್ಗೆಯಿಂದ ಕೂತು ಸಾಕಾಗಿದೆ. ನಾಳೆ ಒಂದು ಎಂತ ಮಾಡೋದು ನಾನು? ನಾಳೆ ಒಂದು ಇಲ್ಲಿ ಮಲಗಬೇಕಷ್ಟೇ ನಾನು. ಹೌದು ಗುರುಗಳೇ, ನಾಳೆ ಬರುವುದಿಲ್ಲ. ನಾಳೆ ಹೊಟ್ಟೆ ನೋವಾಗ್ತದಂತೇಳಿ ನಮ್ಗೆ ಅಜ್ಜಿ ಹೇಳಿದ್ದಾರೆ, ಹಾಗಾಗಿ ಬರ್ಲಿಕ್ಕೆ ಆಗುದಿಲ್ಲ ಗುರುಗಳೇ. ನಿನ್ನ ಅಜ್ಜಿಗೆ ಅಂತ ಜ್ಞಾನ ಉಂಟು? ನಾಳೆ ಆಗುವ ಹೊಟ್ಟೆ ನೋವು ಇವತ್ತೇ ಗೊತ್ತಾಗ್ತದೆ. ಚಿಕ್ಕ ಪ್ರಸಂಗ. ಗುರುಮಠಕ್ಕೆ ಬಂದು ಇಷ್ಟು ವರ್ಷ ಆಯ್ತು, ಏನು ಊಟಕ್ಕೆ ಬಂದು ಹೋದ ಹಾಗೆ ಏನಾದ್ರೂ ಒಂದು ಇಷ್ಟಾದ್ರೂ ಅಭಿವೃದ್ಧಿ ಆಗಿದ್ದೀರಿ? ಯಾಕೆ ಅಭಿವೃದ್ಧಿ ಆಗಲಿಲ್ಲ? ನಾವು ಇಷ್ಟು ಕಲ್ತಿದ್ದೇವೆ ಗುರುಗಳೇ. ನೀವು ನೋಡಿದ್ರೆ ಯಾವಾಗಲೂ ಬಂದ ಶಿಷ್ಯರಿಗೆ ಕಲಿಸುವುದು ಬಿಟ್ರೆ ನೀವು ಯಾವಾಗ ಕಲಿತೀರಿ ಅಂತ ನಾನು ನೋಡ್ತಾ ಇದ್ದೀನಿ. ನೀವು ಕಲಿಯುವುದಿಲ್ಲ, ನಮ್ಗೆ ಕಲಿಸುವುದಾ? ಅಲ್ಲ, ನಾನು ಇನ್ನು ಕಲಿಬೇಕು ಅಂದ್ರೆ ನಿಮ್ಮಲ್ಲಿ ನೀವು ಎಷ್ಟು ವರ್ಷ ಕೂತ್ರ ಅಂದ್ರೆ ನಿಮ್ಮಿಂದ ನಾನು ಕಲಿಬೇಕು ಅಲ್ವಾ? ಇರಲಿ, ಎಲ್ಲರೂ ನಾಳೆ ಬರಲೇಬೇಕು. ಯಾಕೆ? ನಾನೀಗ ಹೊರಟಿದ್ದದ್ದು ಎಲ್ಲಿಗೆ? ಅರಮನೆಗೆ. ಮಹಾರಾಜರು ಬರ್ಲಿಕ್ಕೆ ಅಪ್ಪಣೆ ಮಾಡಿದ್ದಾರೆ. ನಮ್ಮ ಊರಿನ ಹಿರಣ್ಯಕಶಿಪು ಮಹಾರಾಜ. ಆದ್ರಿಂದ ಏನು ವಿಶೇಷ ಅಂತ ತಿಳ್ಕೊಂಡು ಆ ವಿಚಾರ ಕೇಳಿ ಬರ್ತೇನೆ. ನಾಳೆ ತಯಾರಾಗಬೇಕು. ಆಯ್ತು ಗುರುಗಳೇ, ಹಾಗಾದ್ರೆ ಇವತ್ತಿನ ಬಿಡುಗಡೆ ಸರಿ. ಹಾಗಾದ್ರೆ ಬರ್ತೀನಿ. ಅದೆಂತದು ಕಿರೀಟ ಮಾರಾಯ. ಎಂತದಿದು ಎಲ್ಲ ಸರಿ ಮಾಡ್ಕೊಡ್ತಾರೆ. ಕಟ್ಟು ಮಾರ ಗಲಾಟೆ ಚೌಕಿಡುವಾಗ ಸಾಮ್ರಾಜ ಶ್ರೀನಿವಾಸ ಹಿರಣ್ಯಕಶಿಪು ಹೇಳ್ಕೊಳ್ಳಿ ನನ್ನ ಕಾರ್ಯ
ಕಶ್ಯಪ ಹಾ ಯೋಗ್ಯತಾವಂತರಾಗಿ ಮೆರೆದೆ ಹಾ ಅಜನ ವರಬಲದಿಂದ ಸಮನ್ವಿತನಾದೆ ಹಾ ದೇವತೆಗೆ ನಾನೇನು ಎನ್ನುವುದನ್ನು ಪ್ರತಿಷ್ಠಾಪಿಸಿದೆ. ನನಗೂ ಮದುವೆ ಆಗಬೇಕು ಅಂತ ಮನಸ್ಸ. ಒಳ್ಳೆದು ಒಳ್ಳೆದು ಆಗ ಒಂದು ಹುಡುಗಿಯನ್ನು ಮದುವೆ ಆದ. ಒಳ್ಳೆದು ಒಳ್ಳೆದು. ಅವಳ ಹೆಸರು ಕಯಾದು ಎನ್ನುವ ಬಹಳ ರೂಪವತಿ, ಸರಿ, ಗುಣವತಿ, ಸತ್ಕುಲ ಪ್ರಸೂತೆ. ಅಂತವಳನ್ನು ಮದುವೆಯಾದದ್ದೇ ತಡ. ಏನಾಯ್ತು? ನಮ್ಮಿಬ್ಬರ ದಾಂಪತ್ಯ ಜೀವನದಲ್ಲಿ ಒಂದು ಪಿಂಡ ಉದ್ಭವಿಸಿ. ಪಿಂಡ? ಯಾವ ಪಿಂಡ? ಮಗು ಉದ್ಭವಿಸಿ. ಮಗನಿಗೆ ಪ್ರಹ್ಲಾದ ಎನ್ನುವ ಹಾಗೆ ನಾಮವನ್ನು ಇರಿಸಿದೆ. ಸರಿ, ವಿದ್ಯೆಯನ್ನು ಅತಿಥೂಳಕ್ಕಾಗಿ ಗುರುಮಠಕ್ಕೆ ಕಳುಹಿಸಿದೆ. ಒಳ್ಳೆದು. ಹೋದಂತಹ ನನ್ನ ಮಗನ ಸುಳಿವೇ ಇಲ್ಲವಲ್ಲ. ಇಲ್ಲಿ ನಿನ್ನದು ಎಂತದು? ಅಟ್ಟಾಸ ಕೊಡ್ಲಿಕ್ಕೆ ಹೇಳಿದ್ದೆ ಚಂಡೆಯವರ ಹತ್ರ. ನಿನ್ನದು ಪ್ರಾಣ ಮಹಿಷಾಸುರ ಅಲ್ಲ. ನಿಮಗೆಲ್ಲ ಎಂತನಾಗಿದೆ? ಇವುಗಳನ್ನೆಲ್ಲ ಕಟ್ಟಿಕೊಂಡು ಮೇಳವ. ಕಂದ ಬಾರಿದ್ದನು ಕಂದ ಬಾರಿದ್ದನು
ಎಂದಿನಂತೆ ಇನ್ನೂ ಕೂಡ ಬೆಳಿಗ್ಗೆ ಎದ್ದು ಮುಂಜಾನೆ ಎದ್ದು ಸುಚಿರ್ ಭೂತನಾಗಿ ಸುಚಿರ್ ಭೂತನಾಗಿ ಎಂದಿನಂತೆ ಎಂದೂ ಕೂಡ ಮುಂಜಾನೆ ಎದ್ದು ನಿತ್ಯ ನೇಮಗಳನ್ನೆಲ್ಲ ಮುಗಿಸಿ. ನೇಮಕ್ಕೆ ನೀನಲ್ಲ, ಬೇರೆ ಜನ ಇದ್ದಾರೆ. ನೇಮ ನಿಯಮ ನಿಯಮ ನೇಮ ಅಲ್ಲ, ನಿಯಮ. ನಿಯಮಗಳನ್ನೆಲ್ಲ ಮುಗಿಸಿ ಎಂದಿನಂತೆ ಇಂದು ಕೂಡ ನಾನು ವಿದ್ಯೆಯನ್ನು ಕಲಿಯುವುದಕ್ಕಾಗಿ ನಾನು ಮಾಟಕ್ಕೆ ಹೊರಟೆ. ಮಾಟ ಮಾಡಬೇಕು ನಿನಗೆ. ಮಾಟಕ್ಕೆ ಗುರು ಮಠಕ್ಕೆ ಹೊರಟವ. ಗುರು 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 ಬರುವುದು ಕೂಡ ಇಲ್ಲ ಮಾತು. ಗುರುಮಠಕ್ಕೆ ಹೊರಟವ. ಗುರುಮಠಕ್ಕೆ ಮಾಟ ಗುರುಮಠಕ್ಕೆ ಮಾಟ ಅಲ್ಲ, ಗುರುಮಠಕ್ಕೆ. ಗುರುಮಠ ಗುರುಮಠ ವಿದ್ಯೆಯನ್ನು ಕಲಿಯುವುದಕ್ಕಾಗಿ ಗುರುಮಠಕ್ಕೆ ಹೋದೆ. ಅಲ್ಲಿ ನನಗೆ ಗುರುವಪ್ಪನವರು ಸಿಕ್ಕಿದರು. ಗುರುವಪ್ಪ? ಯಾವ ಗುರುವಪ್ಪ? ಗುರುಗಳಂದ್ರೆ ಅಪ್ಪನಿಗೆ ಸಮಾನ ಗುರುವಪ್ಪ. ಗುರುಪ್ಪನವರು ಸಿಕ್ಕಿದರು. ಅವರು ಹೇಳಿದರು, ಮಗನೇ ಬರೇ ಬರೇ ಬರೇ. ಹೇಗೆ ಬರೆಯುವುದು? ಹೇಗೆ ಬರೆಯುವುದು? ಒಂದಷ್ಟು ಹೊಯ್ಗೆಯನ್ನು ತಂದು ಕೊಟ್ಟರು. ಯಾಕೆ? ಬರೆಯುವುದಕ್ಕೆ. ಹೊಯ್ಗೆ ಮಾತ್ರವ ಕಲ್ಲು ಮಣ್ಣು ಇತ್ತ? ಬರೆಯುವುದಕ್ಕೆ ನಿನ್ನ ಗೋರಿಗಟ್ಲಿ ಹೊಯ್ಗೆ ಹೊಯ್ಗೆ ಮರಳು ಹೊಯ್ಗೆಯನ್ನು ಹಾಕಿದರು. ಅದರಲ್ಲಿ ಬರೆಯುವುದಕ್ಕೆ ಹೇಳಿದರು. ಅವರು ಮೊದಲು ಹೇಳಿದರು ಅರ ಎಂದು ಬರೆ. ನನಗೆ ಬರೆಯುವುದಕ್ಕೆ ಅಸಾಧ್ಯವಾಯಿತು. ನಾನು ಹರಿಯೆಂದು ಬರೆದೆಪ್ಪ. ಹರಿಯನ್ನು ಬರದೆಯೋ? ಹರಿಯನ್ನು ಬರದೆಯೋ? ಅದ ಇಲ್ಲ ಅರ್ಥ. ಮಗಳ ಹರ ಎನ್ನುವ ಹಾಗೆ ಹೇಳಿಕೊಟ್ರೆ ಬೇಗ ಮುಕ್ತಾಯ ಮಾಡುವುದರಲ್ಲಿದ್ದಾರೆ. ಹರಿ ಎನ್ನುವ ಬರೀಬಾರ್ದು ಮಗನೇ. ಯಾಕೆಪ್ಪ? ಹರಿ ಎನ್ನುವವ ನಮ್ಮ ಕುಲಕ್ಕೆ ಹರಿಸ್ವರೂಪನಾಗಿ ಬಂದವ. ನಾನೊಲ್ಲೆ 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 ನಾನೊಲ್ಲೆ. ಒಳ್ಳೆ ಮಾತ್ರನ ಕೇಳಿದ್ರು. ನನಗಾಗದು ಅಪ್ಪ. ಒಳ್ಳೆಯ ಮಾತಿನಲ್ಲಿ ಹೇಳುತ್ತಾ ಇದ್ದೇನೆ. ಏನಪ್ಪ? ಹರ ಎನ್ನುವ ಹಾಗೆ ಬರೆ. ಇಲ್ಲ, ನನಗೆ ಹರಿಬೇಕು. ಹರ ಎನ್ನುವ ಹಾಗೆ ಹೇಳು. ಹರಿ ನನಗೆ ಬೇಕೇ ಬೇಕು, ಹರಿಬೇಕು. ಹರ ಎನ್ನುವ ಇಲ್ಲ, ಆಗುವುದಿಲ್ಲ. ನನ್ನ ಮಾತು ಕೇಳುವುದಿಲ್ವೇ? ಆಗುವುದಿಲ್ಲ. ಅಡಿಬಾರದೆ ಇವನಿಗೆ ಸರಿಯಾದ ಪಾಠವನ್ನು ಕಲಿಸಬೇಕು ಅಂತಾದ್ರೆ ತಾಯಿಯೇ ಆಗಬೇಕು. ಮನೆಯೇ ಮೊದಲ ಪಾಠ ಶಾಲೆ, ಧನನಿ ತಾನು ಮೊದಲ ಗುರುವು. ಹಾಗಾದ್ರೆ ಆ ತಾಯಿಯನ್ನು ಕರೆಯಬೇಕು. ಕಯಾದೋ ನಿನ್ನದು ಮೋಹಿನಿ ಅಲ್ಲ, ಅದು ನೆನಪಿಲ್ಲ. ಮತ್ತೆ ಈಗ ನನಗೆ ಕುಡಿಲಿಕ್ಕಿಲ್ವಾ? ಕುಣಿಲಿಕ್ಕೆ ಇಲ್ಲ, ಈ ದೇಶದಲ್ಲಿಲ್ಲ. ಮತ್ತೆ ಮೋಹಿನಿ ನಾನು ಕೇಳಿದ್ದು ಕುಡಿಲಿಕ್ಕಲ್ಲ, ಕುಡಿಯುವುದಕ್ಕಿಲ್ವಾ? ಕುಡಿಯುವುದಕ್ಕ? ಇಲ್ಲ ಇಲ್ಲ ಇಲ್ಲ, ಇದಕ್ಕೆ ಕುಣಿಲಿಕ್ಕಿಲ್ಲ. ಸಾವಿರ ಸಮ ಮುಟ್ಟಿಯೇ ಸಮ ಮುಟ್ಟಿಯೇ ನಿಮ್ಮದು ನಾಟ್ಯ ವೈಭವ ಬೇಡ. ಆಯ್ತು, ಪದ ಸಾಕು, ಪದ ಇಲ್ಲ. ಕಯಾದು ಪ್ರಾಣಕಾಂತ
ನನ್ನ ಮನವನ್ನು ತುಂಬಿದವಳು ನೀನು. ಹೌದು. ನಿನ್ನ ದಾಂಪತ್ಯ ಜೀವನದ ಫಲವಾಗಿ ಒಬ್ಬಾತ ಮಗನನ್ನು ನಾವು ಪಡೆದಿದ್ದೇವೆ. ಹೌದಪ್ಪ. ಮದುವೆಯಾಗಿ ಇಷ್ಟು ವರ್ಷಗಳು ಚಂದು ಹೋದವು. ಈಗ ನಿನ್ನಲ್ಲಿ ಕೇಳ್ತಾ ಇದ್ದೇನೆ, ನಿನಗೆ ಗಂಡ ಬೇಕೋ ಮಗ ಬೇಕೋ? ನನಗೆ ಎರಡೂ ಬೇಕು. ಸರಿ, ಅರ್ಥ ಸರಿ ಉಂಟು, ನೀನು ಮುಂದುವರಿ. ಆಗುವುದಿಲ್ಲ, ಆಯ್ಕೆ ಒಂದೇ ಆಗಿರಬೇಕು. ಗಂಡ ಬೇಕೋ ಮಗ ಬೇಕೋ? ನನಗೆ ಗಂಡನೇ ಬೇಕಪ್ಪ. ಮಕ್ಕಳು ಬೇಕಾದ್ರೆ ಮತ್ತು ಆಗ್ಬೋದು. ಹಾಗಾದ್ರೆ ನಿನಗೆ ಗಂಡ ಬೇಕು. ನಾನು ಬೇಕು ಬೇಕು. ನಾನು ಹೇಳಿದ ಕಾರ್ಯವನ್ನು ಮಾಡ್ತೀಯಲ್ಲ? ಇಷ್ಟು ಬೇಗ ನಿಮಗೆ ಕಾರ್ಯ ಹೇಗೆ ಮಾಡುವುದು? ಕೆಲಸ ಉಪ್ಪಿನಂಗಡಿಯಲ್ಲಿ ಮಾಡು. ತಪ್ಪಾಯ್ತು. ಮಾಡ್ತೀಯಲ್ಲ? ನಾನು ಹೇಳಿದ್ದನ್ನು ಸರಿಯಾಗಿ ಅರ್ಥವಿಸಿಕೋ. ಹೇಳಿ. ಮಗಲಾದಂತಹ ಪ್ರಹ್ಲಾದ ನನ್ನನ್ನು ವಿರೋಧಿಸ್ತಾ ಇದ್ದಾನೆ. ಹೌದೇ? ಪರಿಣಾಮಸ್ಮರಣೆಯನ್ನು ಉಚ್ಚರಿಸ್ತಾ ಇದ್ದಾನೆ. ಆತನನ್ನು ತಿದ್ದಿ ಸರಿದಾರಿಗೆ ತಾ. ಅದಲ್ಲ ಅಂತಾದ್ರೆ ವಿಷವನ್ನಿತ್ತು ಮಗನನ್ನು ನಾನು ಕೊಲ್ಲುವುದೇ? ನಾನು ಮಗನನ್ನು ಅಪಹರಣ ಮಾಡುವುದಕ್ಕೆ ಹೇಳಿದ್ದಲ್ಲ, ಕೊಲ್ಲುವುದಕ್ಕೆ ಅಲ್ವಾ? ಮತ್ತೇನು ಮಾಡುವುದು? ಹೇಳಿದ್ದೀರಿ. ಇದು ಕೊಲ್ಲಬೇಕಾ? ಕೊಲ್ಲಬೇಕು. ಹೇಗೆ ಕೊಲ್ಲುವುದು? ಹೇಗೆ? ಹಲೋ ಹಲೋ. ಅಲ್ಲ, ಇಲ್ಲಿ ಯಾರು ಬರುವುದಿಲ್ಲ. ಆ ವಿಷ ತನ್ನಿ. ಬಾಲೆಗೆ ಇಸವರ್ಪುನ ಬೆತ್ತಾಗ ಅರ್ಕಂದಿತ್ತು. ಹಿಡಿದುಕೋ. ಏನಿದು? ಹಲ ಹಲ ಎನ್ನುವಂತಹ ವಿಷ. ಇದನ್ನು ನಿನ್ನ ಮಗನೇ ಕುಡಿಸು. ಅವ ಸಾಯಬೇಕು. ಆ ವಾರ್ತೆಯನ್ನು ನಾನು ಕೇಳಬೇಕು. ಎಷ್ಟಲ್ಲ? ನೀನು ನನ್ನ ಮಗನನ್ನೇ ನಾನು ಕೊಲ್ಲುವುದೇ? ಹೌದೌದು ಹೌದಂತೆ ಹೌದಂತೆ ಭಾಗವತ್ರ ಹೇಳಿ. ಸರಿ, ಅಂತ ಹೇಳಿದ್ರೆ ಮಗನನ್ನು ತಿದ್ದಿ ಸರಿದಾರಿಗೆ ತರಬೇಕಾತು. ನನ್ನ ಹೌದೌದು ನೋಡೋಣ. ಮಗನೇ ಪ್ರಹ್ಲಾದ, ಗಟ್ಟಿಯಪ್ಪೆರೆಜ್ಜ ಸಿರಿಯಸೋ ಜನೆ ಜನೆ ಬುಡದಿನಿಯ ಸಾಲ್ಪಾದನೆ ಜೋಲ್ಲೆ. ಅಲ್ಲ, ಅವನ ಅಭಿನಯ ಒಳ್ಳೇದಿದೆ. ಯಾವ ಯಾವ ಗೊತ್ತೊಚ್ಚಿ ಕಳುವೆ ಅಯ್ಯೋ ಕಳುವೆ ಅಳುವೆ ಯಾಕೆ ಅಳುವೆ? ಯಾಕೆ ಅಳುವೆ? ಮಗನೇ ಬೀಡು ಛಾಲ ಸರಿಯ ಕರ್ನಾಟಕ ಕಲ್ತನಲ್ಲಿತ್ತೆ ಬಲ್ಲೇತೆ ನೋಡ. ಅಮ್ಮ ನೀನು ಹತ್ತರೆ ನಾನು ಹಳುವೆ. ಅಯ್ಯೋ ಅಳುವೆ. ಹಳುವೆ ಅಳುವೆ ಅಳುವೆ ಕಂದ. ಸತ್ತವರು ಹತ್ತರೆ ಹತ್ತವರು ಬರುವರೇ, ಸತ್ತವರು ಹತ್ತರೆ ಮತ್ತವರು ಬರುವರೇ. ಒಂದಿ ಬೇಗ ಮುಗಿಪ್ಲೆ ಅವ. ನನಗೆ ಅರ್ಥ ಆಗ್ಲಿಲ್ಲ, ಮತ್ತೆ ನಿನಗೆ ಅರ್ಥ ಆಗಿರ್ಬೋದಾ? ಇದೇನಂತ ಹೇಳಿದ್ರೆ ನೀನು? ಹತ್ತವರು ಸತ್ತರೆ ಸತ್ತವರು ಹತ್ತರೆ. ಅದು ನನಗೇ ಗೊತ್ತಿಲ್ಲ, ನಿಮಗೆ ಗೊತ್ತಾಗುದು. ಹೇಳ್ಕೊಂಡು ಹೋಗುದಾ? ಅದಕ್ಕಾಗಿ
ಹೋಗುವೆ. ಅಲ್ಲ ಕಂದ, ನೀನೆಲ್ಲಿ ಹೋಗಿರೋದು? ಮಠಕ್ಕೆ. ಮಾಟಕ್ಕೆ? ಗುರುಮಠಕ್ಕೆ. ಗುರುಮಠಕ್ಕೆ? ಹೌದಾ? ಅಲ್ಲಿ ಗುರುಗಳು ಏನು ಹೇಳಿದ್ರು ನಿನ್ನ ಹತ್ರ? ನನಗೆ ಹರಿ ಹರ ಎಂದು ಬರೆಯುವುದಕ್ಕೆ ಹೇಳಿದ್ರು. ಅಯ್ಯೋ ಕಂದ, ಹರಿ ನಿನ್ನ ಅಪ್ಪನಿಗೆ ಆಗುವುದಿಲ್ಲ ಗೊತ್ತು ತಾನೆ? ಹೌದು ಅಲ್ವಾ? ಅವರಿಗೆ ಅವರನ್ನು ಕಂಡ್ರೆ ಆಗುವುದಿಲ್ಲ, ಅವರ ನಾಮವನ್ನು ಉಚ್ಚರಿಸಬಾರ್ದು, ಅವರಿಗೆ ಕೋಪ ಬರ್ತದೆ. ಅದಕ್ಕೋಸ್ಕರ ಹರನನ್ನ ಪಠನೆ ಮಾಡು. ನನಗೆ ಹರಿಯೇ ಬೇಕು. ಇಲ್ಲ, ಹರನನ್ನು ಪಠನೆ ಮಾಡು. ಬರೆಯುವುದಿಲ್ಲ ಜಾಸ್ತಿ ಹರಿಬೇಕು ಹರಿಬೇಕು ಕಡಿಮೆ ಮಾತಾಡ್ತೀರಾ? ಪುಣ್ಯಾತ್ಮ ಅವ ಅಪ್ಪೆ ಅರಿಬೇಕು ಅರಿಬೇಕು ನನ್ನ ಒಂಜಿ ತಿಂಗಳು ಕಾಪು ಗಾಡಿ ಬರ್ತಾನೆ ತಾನಿದೆ ನಾರಿ ಇಲ್ಲ ಮಗನೇ, ಹರನ ಪಠನೆ ಮಾಡ್ಬೇಕು. ನಿನ್ನ ಅಪ್ಪನಿಗೆ ಈಗ ಕೋಪ ಬಂದಿದೆ ತಾನೆ? ಅವ್ರೀಗ ಏನು ಹೇಳಿದ್ದಾರೆ? ಅವ್ರು ನಿಮಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ಹೇಳಿದ್ದಾರೆ. ಈಗ ಇಲ್ಲಿ ನೋಡು, ಇದೇನಿದು? ಏನು? ವಿಷ. ವಿಷ? ಹಾಲಾಹಲ. ಹಾಲಾಹಲ. ಇದನ್ನು ಕುಡಿದ್ರೆ ಸಾಯ್ತಾರೆ ಮಗ. ಹೌದಮ್ಮ? ಹೌದಪ್ಪ. ಏನಮ್ಮ ಕುಡಿಯುವುದು, ಇದೇನು ತೊಂದರೆ ಇಲ್ಲ. ನಾನು ಮತ್ತು ಭಾಗವತರು ಸಂಜೆ ಹೊತ್ತಿಗೆ ಎಷ್ಟು ಕುಡಿತೇವೆ. ಅದನ್ನೆಲ್ಲ ಹೇಳಲಿಕ್ಕಿಲ್ಲ ಮಾರ. ಹೇಳಿದ್ರೆ ಹೇಗೆ ಪಾಪ ಬರುದು? ಇಲ್ಲ ಮಗ, ಇದು ವಿಷ ಕುಡಿದ್ರೆ ಸಾಯ್ತಾರೆ ನೋಡಿಲ್ಲಿ. ಇಲ್ಲ ಇಲ್ಲ, ಏನಾಗುತ್ತೆ? ನೋಡಿ ಮಗ, ನೋಡಿದೆ. ಎಂತದಿದು? ಎಂತದ್ದು? ವಿಷ. ನಾನು ಕುಡಿತೇನೆ. ನೀನು ಕುಡಿತೀಯ ಮಗನೇ? ಇಲ್ಲ, ಕುಡಿದ್ರೆ ಸಾಯ್ತಾರೆ. ಅದರಲ್ಲಿ ಸಾಯುವುದು ನಿಧಾನ, ಅದರಲ್ಲಿ ಪಡಕೆ ಸಾಯ್ತದೆ ಅಷ್ಟೇ. ಬಿಡಿ, ಸಾಯಿ. ಬೇಡ ಮಗನೇ, ಬೇಡ. ಬಿಡು ಬಿಡು, ಬೇಡ ಮಗ. ನಾನು ಕುಡಿತೇನೆ. ಸಾಯ್ತಾರೆ, ಬೇಡ. ಏನಾಗುದಿಲ್ಲ, ಹೊಡಿಯಬೇಕು. ವಿಷ ಕುಡಿದದ್ದು ಅವ, ಸತ್ತದ್ದು ಇದ. ಎಬ್ಬಿಸಿ ಎಬ್ಬಿಸಿ ಎಬ್ಬಿಸಿ. ಅಮ್ಮ ಅಮ್ಮ ಹೇಳಮ್ಮ, ಏನಮ್ಮ ಏನಮ್ಮ ಏನಾಯ್ತು? ತಲೆ ತಿರುಗಿತ್ತು. ಯಾಕೆ ತಲೆ ತಿರುಗಿತ್ತು? ಕುಡಿದದ್ದು ನಾನು, ನಿಮ್ಗೇನಾಗಿಲ್ವಾ? ಇವಾಗ ನಿನಗೆ ಏನು ಆಗ್ಲಿಲ್ವಾ? ಏನು ಆಗ್ಲಿಲ್ವಾ? ಸರಿಯಾಗಾದ್ರೆ ನೀನು ಹರಿಪಠನೆ ಮಾಡ್ತೀನಿ. ಅವರು ಹೇಳಿದ್ದಾಗಾದ್ರೆ ಸರಿಯಾಯ್ತು. ಅವರು ಹೇಳಿದ್ದಾರೆ. ಒಂದು ಹೇಳ್ತೇನೆ ನಾನು, ನನ್ನನ್ನು ಕಾದದ್ದು ಯಾರು? ಯಾರು ಕಾದ? ಹರಿ. ಹರಿ ಕಾದದ್ದ? ಹೌದಮ್ಮ. ಅವನೇ ಹರಿಯೇ ಕಾಯ್ಲಿ. ನಾನು ಬರ್ತೀನಿ. ಅದನ್ನು ಕೊಂಡೋಗು, ಅದನ್ನು ಕೊಂಡೋಗು. ಹೋಗ್ತೀನಪ್ಪ. ಹರಿಯೇ? ಹೌದು. ಎಲ್ಲಿದ್ದಾನೆ ನಿನ್ನ ಹರಿ? ಎಲ್ಲಾ ಕಡೆಯಲ್ಲಿದ್ದಾನೆ. ಹಾಗಾದ್ರೆ ಹೊರಗಿದ್ದಾನ? ಇದ್ದಾನೆ. ಒಳಗಿದ್ದಾನ? ಇದ್ದಾನೆ.
ಮೇಲಿದ್ದಾನೋ ಇದ್ದಾನೆ. ಕೆಳಗಿದ್ದಾನೋ ಇದ್ದಾನೆಪ್ಪ. ಅರಮನೆಯನ್ನು ವ್ಯಾಪಿಸಿರುವ ವಜ್ರ ಕಂಬಗಳು ಆಹಾ. ಇದರಲ್ಲಿ ನಿನ್ನ ಹರಿ ಇದ್ದಾನೋ ಇದ್ದಾನೆಪ್ಪ. ಓ ಆ ಕಂಬದಲ್ಲಿದ್ದಾನೋ ಇದ್ದಾನೆ. ಪ್ರಹ್ಲಾದ ಅಪ್ಪ ಸುಳ್ಳನ್ನು ಹೇಳಿದೆ ಅಂತಾದ್ರೆ ಶಿರ ಕತ್ತರಿಸಲ್ಪಡ್ತದೆ. ಇಲ್ಲಪ್ಪ. ನೆನಪಿರ್ಲಿ, ಇಲ್ಲ. ಈ ಕಂಬದಲ್ಲಿದ್ದಾನೆ. ಇದ್ದಾನೆ. ಅಪ್ಪ ಅಲ್ಲಿಂದ ಈ ಕಂಬಕ್ಕೆ ಬಂದ. ಇಲ್ಲ, ಅಲ್ಲಿಂದ ಅಲ್ಲಿಗೆ ಹೋದ. ಆ ಕಂಬದಲ್ಲಿದ್ದಾನೆ. ಅಲ್ಲಿದ್ದಾನೆ. ಹಾ. ಅಲ್ಲಿದ್ದಾನೆ. ಅವನ ಕೈಯಲ್ಲಿರುವ ಉಗ್ರ ನರಸಿಂಹನಿಗಿಂತ ನೀನು ಸತ್ತಿತ್ತಿ ಮಹಾರಾಯ. ಹೊಚ್ಚಿಡಬೇಕು ಸಾಯ್ಲಿಕ್ಕೆ. ಎಂತೆಂಥದ್ದರಲ್ಲೂ ಸಾಯ್ಲಿಲ್ಲ. ಹಾ. ಅಭಯಗಳು ಅಭಯಗಳು. ಮೊನ್ನೆದ್ದು 3 ದಿವಸದ್ದು ಬಂಡವಾಳ ಬಾಕಿ ಉಂಟು, ಒಟ್ಟಿಗೆ ಕೊಡಿ. ಹಾ ಅಭಯಗಳು ಅಭಯಗಳು ನರಸಿಂಹ ಅಭಯಗಳು. ಅಭಯ ನಿನಗೆ ಶುಭವಾಗಲಿ ಅಷ್ಟು ಹೇಳಿ. ಬೇರೆ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ನಿನಗೆ. ಶುಭ ಅಲ್ಲ, ಮಂಗಳೇ ಆಗುವುದು. ಹಾ ಎಂಚ ನಿಕ್ಕೆಂಚ ಅಂಡಾಟ ಎಂಕ ಬೋಡಿ ನಿಕ್ಕೆಂಚ ಅಂಡ ಎಂಗೆಚ್ಚಾಪಿಲೆಕ್ಕ ದಾಖಲೆಗೆಂಚ ಅಣಗಿಸಿ ನೋಡಮ್ಮ. ದಯಮಾಡಿ ಇದು ಪ್ರಸಂಗದ ಉಲಾಯದ ಪ್ರಸಂಗ ಇನ್ನೊಂದು ಅಧಿಕ ಪ್ರಸಂಗ ಅದು ಕಂಡವಟ್ಟೆ ಆಂಡಲ ಅಕ್ಕಳ ಖುಷಿಗೆ ಕೊಡೋದು ಮಲ್ತೀನಿ. ಒಂದು ಪರಂಪರೆ ಇರುತ್ತೆ ಬೈದಿನ ಇಂಚೆನೆಗೆ ಎಂಗ್ಲೇ ಗೊತ್ತಿ ಪರಂಪರೆ ತೂದೆಂಕಲ್ ಮಲ್ತ ತಪ್ಪಿದ್ರೆ ಮಾಫ್ ಮಾಡ್ಬೋದು. ಇನಿತ್ತ ಬಟ್ಟೋಡಿ ಇಂತ ಬಟ್ಟೋಡಿ ದೇಶ ಮಲ್ಲ ಕೊಡ್ತಿದ್ದ ನೀರು ಕೊರಡು ಆರು ಗೊತ್ತಿಲ್ಲ ನೀರು ಕೊರಡು ಬರಿಯಾಗಿ ಆವಡ ಮಲ್ಲೆತ್ತು ಈತು ಬರಲು ಬಾರಿ ಕೊರಳುಡು ತುಯ್ಯಾರು ಹೆಚ್ಚಿನ ತಪ್ಪಿತ್ತೆಲ್ಲ ಐನು ಬುಡು ಬತ್ತದ ಖಾಲಿ ರಂಜನೆಗೆ ತೆಲ್ಪೊಡು ಬುಡೋಡು ಮಂಗಳ ಮಲ್ಪೆರ ಅಣುವು ಬರೋಡು